ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕ್ ಪಡೆದ ಪ್ರೀಮಿಯರ್ ಬಾಲಭವನ ಹೈಸ್ಕೂಲ್ ವಿದ್ಯಾರ್ಥಿನಿ ಸಂಚನಾಗೆ ಡಿಡಿಪಿಐಯಿಂದ ಸನ್ಮಾನ. ಪ್ರೀಮಿಯರ್ ಬಾಲಭವನ ಹೈಸ್ಕೂಲ್ ಬಾಡ್ ಕಾರವಾರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಟ್ಟು 66 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 20 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 37 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಹಾಗೂ 6 ವಿದ್ಯಾರ್ಥಿ ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಸಂಚನಾ ಅರುಣ್ ವಿದ್ಯಾರ್ಥಿನಿ 625 ಅಂಕಗಳಲ್ಲಿ 622 ಅಂಕ ಪಡೆದು ರಾಜ್ಯಕ್ಕೆ 4ನೇ ಸ್ಥಾನ, ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದರೆ, ನಿಮ್ರಾ ಶೇಖ್ 613 ಅಂಕ ಪಡೆದು ತಾಲೂಕಿಗೆ 6ನೇ ಸ್ಥಾನ ಹಾಗೂ ಪ್ರಜ್ವಲ್ ನಾಯಕ್ 605 ಅಂಕ ಪಡೆದಿರುತ್ತಾನೆ. ಅತಿ ಹೆಚ್ಚು ಅಂಕ ಪಡೆದ ಸಂಚನಾ, ನಿಮ್ರಾ, ಪ್ರಜ್ವಲ್ ಅವರಿಗೆ ಬುಧವಾರ ಪ್ರೀಮಿಯರ್ ಬಾಲಭವನ ಶಾಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಸಾರ್ವಜನಿಕ ಶಿಕ್ಷಣಾಧಿಕಾರಿ ಹರೀಶ್ ಗಾಂವ್ಕರ್ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಫಲತಾಂಬೂಲ ನೀಡಿ ಸನ್ಮಾನಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಶಾಂತೇಶ್ ನಾಯಕ್, ತಾಲೂಕು ನೋಡಲ್ ಅಧಿಕಾರಿ ಸುರೇಶ್ ಗಾಂವ್ಕರ್, ಪ್ರೀಮಿಯರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಿವಾನಂದ್ ಕಾಮತ್, ಉಪಾಧ್ಯಕ್ಷರಾದ ರಾಜೇಶ್ ನಾಯಕ್, ಪ್ರಾಂಶುಪಾಲ ಆರ್ ಗೋವಿಂದ್ ಪೈ, ಟ್ರಸ್ಟಿ ಅಕ್ಕಮ್ಮ ಆರ್ ಗೋವಿಂದಪ್ಪ, ಶಾಲಾ ಮುಖ್ಯಾಧ್ಯಾಪಕಿ ಸೀಮಾ ನಾಯ್ಕ್, ರೂಪಾ ಕೆ ನಾಯ್ಕ್, ರಾಜೇಶ್ ಶೆಣ್ವೆ ಹಾಗೂ ಶಿಕ್ಷಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು.